ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ 2 ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಾಂತಾರ ಸಿನಿಮಾ ಯಾವ ಮಟ್ಟಕ್ಕೆ ಸಕ್ಸಸ್ ಅನ್ನು ಕಂಡಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ. ಹೀಗಾಗಿ ಕಾಂತಾರ 2 ಸಿನಿಮಾ ಬರುತ್ತಾ ಅಂತ ರಿಷಬ್ ಶೆಟ್ಟಿ ಅವರಲ್ಲಿ ಕೇಳಿದರೆ ಬರಬಹುದು ಅಂತ ಹೇಳಿದ್ರು. ಆದರೆ ಇದೀಗ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ. ಇತ್ತೀಚೆಗೆ ರಿಷಬ್ ಶೆಟ್ಟಿ ಹಾಗೆ ಚಿತ್ರತಂಡ ಮಂಗಳೂರಿನ ಹೊರವಲಯದಲ್ಲಿರುವಂತಹ ಬೋಂದೆಲ್ಗೆ ಹೋಗಿದ್ರು. ಅಲ್ಲಿ ನಡೆದಂತಹ ಹರಕೆ ಕೋಲದಲ್ಲಿ ಅಣ್ಣಪ್ಪ ಪಂಜುರ್ಲಿ ದೈವದ ಮುಂದೆ ತಮ್ಮ ಬೇಡಿಕೆಯನ್ನ ಇಟ್ಟರು. ಕಾಂತಾರ 2 ಸಿನಿಮಾವನ್ನ ಮಾಡಬಹುದಾ ಅಂತ ದೈವದ ಮುಂದೆ ಕೇಳಿದ್ರು. ಇದಕ್ಕೆ ಉತ್ತರಿಸಿದಂತಹ ದೈವ, ಕಾಂತಾರ ಸಿನಿಮಾ ಮಾಡಬೇಕಾದ್ರೆ ನೀವು 10 ಬಾರಿ ಯೋಚನೆ ಮಾಡಿದ್ದೀರಿ, ಆದರೆ ಕಾಂತಾರ 2 ಮಾಡಬೇಕಾದ್ರೆ 100 ಬಾರಿ ಯೋಚನೆಯನ್ನ ಮಾಡಬೇಕು. ಕಾಂತಾರ ಸಿನಿಮಾದಲ್ಲಿ ಯಾರೆಲ್ಲ ಕಲಾವಿದರನ್ನ ಹಾಕೊಂಡು ಸಿನಿಮಾವನ್ನ ಮಾಡಿದ್ದೀರೋ ಅವರೆಲ್ಲರನ್ನ ಹಾಕೊಂಡು ಕಾಂತಾರ 2 ಸಿನಿಮಾವನ್ನ ಮಾಡಿ ಅಂತ ದೈವ ಅಭಯ ನೀಡಿದೆ. ಅಷ್ಟೇ ಅಲ್ಲದೆ ಮಾಡಿದ ಪ್ರಯತ್ನಕ್ಕೆ ಯಾವತ್ತೂ ಕೂಡ ಜಯ ಸಿಗುವ ರೀತಿ ನಾನು ಮಾಡ್ತೇನೆ. ಈ ಹಿಂದೆ ಇದ್ದ ತಂಡದ ಜೊತೆಗೆ ಅಷ್ಟೇ ಶುದ್ಧಾಚಾರದಲ್ಲಿ ಮುಂದುವರಿಯಬೇಕು ಅಂತ ದೈವ ಚಿತ್ರತಂಡಕ್ಕೆ ಎಚ್ಚರಿಕೆಯನ್ನು ನೀಡಿದೆ. ಈ ವೇಳೆ ರಿಷಬ್ ಶೆಟ್ಟಿ ಹಾಗೆ ಅವರ ಪತ್ನಿ, ಇದರ ಜೊತೆಗೆ ನಿರ್ಮಾಪಕರಾದಂತಹ ವಿಜಯ್ ಕಿರಗೊಂದೂರು ಹಾಗೆ ಚಿತ್ರತಂಡದ ಒಂದಿಷ್ಟು ಮಂದಿ ಈ ಕೋಲದಲ್ಲಿ ಭಾಗವಹಿಸಿದ್ರು. ದೈವದ ಅಪ್ಪಣೆಯ ಮೇರೆಗೆ ಕಾಂತಾರ 2 ಸಿನಿಮಾವನ್ನ ನಿರ್ಮಾಣ ಮಾಡೋದಕ್ಕೆ ಇದೀಗ ಚಿತ್ರತಂಡ ತರಾತುರಿಯಲ್ಲಿದೆ. ಈಗಾಗಲೇ ನಟ ಕಮ್ ನಿರ್ದೇಶಕರಾದಂತಹ ರಿಷಬ್ ಶೆಟ್ಟಿ ಅವರು ಕಾಂತಾರದಲ್ಲಿ ನಟಿಸಿದ್ದಂತಹ ಕಲಾವಿದರಿಗೆ ತಲೆ ಕೂದಲು ಬೆಳೆಸಿಕೊಳ್ಳಲು ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗಿದೆ. ಮುಂದಿನ ಮಳೆಗಾಲದ ಅವಧಿಯಲ್ಲಿ ಕಾಂತಾರ ಭಾಗ 2 ಸಿನಿಮಾದ ಚಿತ್ರೀಕರಣ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಕಾಂತಾರ 2 ಸಿನಿಮಾ ಮಾಡೋದಕ್ಕೆ ದೈವ ಏನೋ ಅಭಯ ನೀಡಿತು. ಆದರೆ ತುಳುನಾಡಿನ ಒಂದಿಷ್ಟು ಮಂದಿ ಕಾಂತಾರ 2 ಸಿನಿಮಾಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಕಾರಣ ಏನಂತ ನಿಮಗೆಲ್ಲ ಗೊತ್ತೇ ಇರಬಹುದು. ಕಾಂತಾರ ಸಿನಿಮಾ ಬಂದ ಬಳಿಕ ಒಂದಿಷ್ಟು ಕಡೆಗಳಲ್ಲಿ ಸುಖಾಸುಮ್ಮನೆ ಹಣ ಮಾಡೋದಕ್ಕಾಗಿ ದೈವಾರಾಧನೆಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ತುಳುನಾಡಿನ ಮಂದಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಕಾಂತಾರ 2 ಸಿನಿಮಾವನ್ನ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ವಿಚಾರವಾಗಿ ತುಳು ಜಾನಪದ ವಿದ್ವಾಂಸ ತಮ್ಮಣ್ಣ ಶೆಟ್ಟಿ ಅವರು ಏನ್ ಹೇಳಿದ್ದಾರೆ ಒಮ್ಮೆ ನೋಡ್ಕೊಂಡ್ ಬರೋಣ. ಯಾವುದೇ ದೈವಗಳನ್ನ ಇಡೀ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ದೈವಾರಾಧನೆಗೆ ಸಂಬಂಧಿಸಿ ಒಂದೇ ದೈವದ ಅಪ್ಪಣೆ ಪಡೆಯುವಂತ ರೀತಿ ಅಂತ ಇಲ್ಲಿಯ ಕ್ರಮವೇ ಇಲ್ಲ. ಇಲ್ಲಿ ಎಲ್ಲಾ ದೈವಗಳಿರುವುದು ಕುಟುಂಬ ಮತ್ತೆ ಗ್ರಾಮ ಪದ್ಧತಿಯ ಒಳಗಡೆ ಇರುವಂತದ್ದು. ಒಂದು ದೈವ ಅವರವರ ಒಂದು ಮನಸ್ಥಿತಿಗೆ ಸರಿಯಾಗಿ ಅವರವರ ಸಂಬಂಧಿತ ಕಡೆಗಳಲ್ಲಿ ಪ್ರಾರ್ಥನೆ ಮಾಡಿ ಇರಬಹುದು. ನಮ್ಗೇನು ಅದರ ಬಗ್ಗೆ ಮಾಹಿತಿ ಇಲ್ಲ. ಹಾಗಂತೇಳಿ ಒಂದು ಪಂಜುರ್ಲಿ ಅಪ್ಪಣೆ ಕೊಡಬಹುದು, ಇನ್ನೊಂದು ಪಂಜುರ್ಲಿ ಬೇಡ ಅಂತ ಹೇಳಿ ಕೂತಾಗೂ ಬೇರೆ ಬೇರೆ ದೈವಗಳು ಬೇರೆ ಬೇರೆ ರೀತಿಯ ಅಪ್ಪಣೆಗಳು ಇರಬಹುದು. ಕೇಳಿದ್ರಲ್ಲ, ಇದು ತಮ್ಮಣ್ಣ ಶೆಟ್ಟಿಯವರ ಮಾತು. ಹಾಗಾದ್ರೆ ಕಾಂತಾರ 2 ಸಿನಿಮಾ ಬರುತ್ತಾ ಅಂತ ಕೇಳಿದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಉತ್ತರವಿಲ್ಲ. ದೈವ ಕೊಟ್ಟಂತಹ ನುಡಿಯ ಪ್ರಕಾರ ಕಾಂತಾರ ಸಿನಿಮಾ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಆದರೆ ಕಾಂತಾರ 2 ಸಿನಿಮಾವನ್ನ ಮಾಡಬಾರ್ದು ಅಂತ ತುಳುನಾಡಿನ ಮಂದಿ ಪಟ್ಟು ಹಿಡಿದಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕಾಂತಾರ 2 ಸಿನಿಮಾ ಬರುತ್ತಾ ಅಂತ ಕೇಳಿದ್ರೆ ಕಾಲವೇ ಉತ್ತರ ನೀಡಬೇಕು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.